ಮನಸ್ಸು ನೊಂದಿದೆ. ಒಂದು ಬಾಂಡ್ ಕಳ್ಕೊಂಡೆ ಫಸ್ಟ್, ಈಗ ನೆಕ್ಸ್ಟ್ ತಂಗಿನೂ ಕಳ್ಕೊಂಡೆ. ನಾನು ಹೇಳುವ ವರ್ಷ ಜೀವಾದ ಶಿಕ್ಷೆ ಆಗಬೇಕಂತ ನಿನ್ನೆ DSP ಆಫೀಸಿಗೆ ನಾವು ಹೋಗಿದ್ದೇನೆ. ನಾನು ಕರೆದಿದ್ರು, ಈ ಬಾ ಒಂಚೂರು ಮಾತಾಡ್ಲಿಕ್ಕಿತ್ತ. ಅದು ಹೋದೆ. ಅವ್ರು ಹೇಳಿದ್ರು ಇಲ್ಲ, ನೀವೆಂತ ಹೆದರಬೇಡಿ, ಜನ ಎಂತ ಹೇಳ್ತಾರೆ ನೀವು ಕಿವಿಗೆ ಹಾಕ್ಸ್ಕೋಬೇಡಿ, 100% ಜೀವ ಶಿಕ್ಷೆ ಆಗುತ್ತೆ. ಈ ಥರ ಕೇಸ್ ಎಲ್ಲೂ ನಡೆದಿಲ್ಲ, ಇದು ಫಸ್ಟ್ ಈ ಥರ ನಮ್ಮ ಲೋಕದಲ್ಲೇ ಫಸ್ಟ್ ಅಂತ ಎಣಿಸ್ಬೋದು, ನೀವು ಎಂಥ ಟೆನ್ಷನ್ ತಗೋಬೇಡಿ ಅಂತ ಹೇಳಿದ್ರು. ನಿಮಗೆ ಯಾವಾಗ ಸರ್ ಬರ್ತಡೇ ಯಾವಾಗ ಇರೋದು, ಯಾವ ತಿಂಗಳಲ್ಲಿ? ಅದು ಕರೆಕ್ಟ್ ನೆನಪಿಲ್ಲ ಸರ್, ಅಂದರೆ ಒಂದು 2 ತಿಂಗಳಾಗಿರ್ಬೋದು. ನಾನು ಮಾಡಿದ್ನಲ್ಲ ಯಾರು ಸತೀಶ್ ಶೆಟ್ಟಿ ಮತ್ತು ದಿಲೀಪ್ ಹೆಗ್ಡೆ ಮೇಲೆ 2 ತಿಂಗಳು ಮುಂಚೆ. ಅದು ಅಂದರೆ ಇವ್ದು FIR ಇತ್ತು ಅಂತ ಅವಳು ತಂದೆ ಮತ್ತು ಕರೆಸಿ ಅವ್ರು ಕೂಸಿನ ಮಾತಾಡ್ಸಿದೆ. ಅದರ ಫೋಟೋಸ್ ಉಂಟಲ್ಲ, ನಿನ್ನೆ ನಾನು DSP ಹತ್ರ ಕೇಳಿದೆ. ಅವರೇ ಹೇಳಿದ್ರು ನನಗೆ, ಅದು ನಾವು ತೆಗೆದಿಟ್ಟಿದ್ದೇವೆ 100%, ಅವರು ಆಡಿಯೋ ರೆಕಾರ್ಡ್ ಇದೆ ಅಂತ ಹೇಳಿದೆ. ಅವತ್ತು ನಾವೆಂತ ಈಗ ಸಮಾಧಾನ ಮಾತು ನಾವು ಹೇಳಿತಾ ಇವರಿಗೆ ಸತೀಶ್ ಶೆಟ್ಟಿ ಅವರಿಗೆ, ಅದೆಲ್ಲ ಆಡಿಯೋ DSP ಅವ್ರ ಹತ್ರ ಇದೆ, ಅಲ್ಲಿದೆ. 6 ತಿಂಗಳ ಹಿಂದೆ 2 ತಿಂಗಳು. ಒಂದು 100% ಅಂದರೆ ಇದು ಫೋನು ಪ್ಲಸ್ ನನಗೆ ಬೇರೆಯವ್ರಿಗೆ ಹೇಳಿಸಿದ್ದಾರೆ, ನೀವು 10 ಲಕ್ಷ ಕೊಡ್ತೀನಿ, 20 ಲಕ್ಷ ಕೊಡ್ತೀನಿ, ಪ್ಲಸ್ ಮಕ್ಕಳ ಭವಿಷ್ಯ ನಾವೇ ನೋಡ್ಕೊಳ್ತೀವಿ, ಇದು ರಾಜ್ಯದಲ್ಲಿ ಮಾಡುವ ಅಂತ. ಅದಕ್ಕೆ ನಾನು ಓಪನ್ ಆಗಿ ಚಾಲೆಂಜ್ ಹೇಳಿದೆ, ನಾನು ಚಕ್ಕ ಅಲ್ಲ ಅಂತ ಹೇಳಿದೆ. ನಾವು ಓಪನ್ ಆಗಿ ಹೇಳಿದೆ. ಯಾರು ಮಾಡಿದ್ರು ಅದು ಯಾರು ನಂಗೆ ಆ ಟೈಮಲ್ಲಿ ನೆನಪಿಲ್ಲ. ಆ ಸತ್ತ ದಿವಸ ನಂಗೆ ಫೋನ್ ಮಾಡಿದ್ದು. ಈಗಲೂ ಬರ್ತಾ ಇದೆಯಾ? ಇಲ್ಲ